ಕರಾವಳಿ ಬಿಟ್ಟು ಓಡುತ್ತಿದೆ ಬೂತಾಯಿ ಮೀನು. ಕರಾವಳಿ ಮೀನುಗಾರರ ಮುಖ್ಯ ಮೀನು ಬೂತಾಯಿ ಕಣ್ಮರೆಯಾದರೆ ಇಲ್ಲಿ ಮತ್ಸ್ಯೋದ್ಯಮಕ್ಕೆ ದೊಡ್ಡ ಹೊಡೆತ ಎನ್ನುವುದು ಮೀನುಗಾರಿಕೆಯಲ್ಲಿ ತೊಡಗಿರುವ ಮೀನುಗಾರರ ಅಭಿಪ್ರಾಯ. ಬೂತಾಯಿ ಹಾಗೂ ಬಂಗುಡೆ ಕರಾವಳಿ ಮೀನುಗಾರರ ಬಹುದೊಡ್ಡ ಮತ್ಸ್ಯ ಸಂಪತ್ತು. ಕೆಲವು ವರ್ಷದ ಹಿಂದೆ ಬೂತಾಯಿ ಮೀನು ಕರಾವಳಿ ಮೀನುಗಾರರಿಗೆ ಸಿಗದೆ ಕಣ್ಮರೆಯಾಗಿತ್ತು. ಆ ಬಳಿಕ ನಿಧಾನವಾಗಿ ಬೂತಾಯಿ ಮೀನು ಮೀನುಗಾರರ ಬಲೆ ಸೇರುತ್ತಿತ್ತು. ಈಗ ಮತ್ತೆ ಬೂತಾಯಿ ಮೀನು ಕಣ್ಮರೆಯಾಗುತ್ತಿದೆ. ಇನ್ನು ಒಂದು ವರ್ಷ ಬೂತಾಯಿ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರರಿಗೆ ಸಿಗುವುದೇ ಇಲ್ಲ ಎಂದು ಸಿಎಂಎಫ್ಆರ್ಐ ತನ್ನ ವರದಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದೆ. ಸಿಎಂಎಫ್ಆರ್ಐ ಪ್ರಕಾರ ಬೂತಾಯಿ ಮೀನಿಗೆ ಪೂರಕವಾದ ವಾತಾವರಣ ಇಲ್ಲಿ ಸಿಗುತ್ತಿಲ್ಲ. ಬೇಕಾದ ಆಹಾರ ಬೆಳವಣಿಗೆಯಲ್ಲಿಯೂ ಇಲ್ಲಿನ ಹವಾಮಾನ ಪೂರಕವಾಗಿಲ್ಲ. ಜೊತೆಯಲ್ಲಿ ಮೀನುಗಾರಿಕೆಯಲ್ಲಿ ಮೀನುಗಾರರು ಅಳವಡಿಸಿಕೊಂಡಿರುವ ವಿಧಾನ ಕೂಡ ಸರಿಯಿಲ್ಲ. ಈ ಕಾರಣದಿಂದ ಬೂತಾಯಿ ಮೀನು ಒಂದು ವರ್ಷದ ಮಟ್ಟಿಗೆ ಕರಾವಳಿಯ ಮೀನುಗಾರರಿಗೆ ಸಿಗುವ ಬದಲು ಆಂಧ್ರ, ತಮಿಳುನಾಡು ಕಡೆಯ ಮೀನುಗಾರರಿಗೆ ಸಿಗಲಿದೆ ಎನ್ನುವ ಭವಿಷ್ಯ ನುಡಿದಿದ್ದಾರೆ. ಇದರ ಪ್ರಕಾರವೇ ಕರಾವಳಿಗೆ ಈಗ ತಮಿಳುನಾಡು, ಆಂಧ್ರದಿಂದ ಬಂಗುಡೆ ಮೀನು ಹಾಗೂ ಬೂತಾಯಿ ಮೀನು, ಗುಜರಾತ್, ಒಮನ್ನಿಂದ ಕರಾವಳಿಗೆ ಮೀನು ಬರುತ್ತಿದೆ. ಬೂತಾಯಿ ಮೀನು ಇಲ್ಲಿನ ಮೀನುಗಾರರಿಗೆ ಸಿಗುತ್ತಿಲ್ಲ ಎನ್ನುವ ಕೊರಗು ಬಿಟ್ಟರೆ ಇಲ್ಲಿಯ ಹೊರಗಡೆಯಿಂದ ಬೂತಾಯಿ ಮೀನು ಬರುತ್ತಿದೆ. ರೇಟ್ ಕಳೆದ ತಿಂಗಳು ಬೂತಾಯಿ ಕೆಜಿಗೆ 150ರಿಂದ 170 ರೂಪಾಯಿ ಇತ್ತು. ಆದರೆ ಮಾರ್ಚ್ 7ರಂದು ಬೂತಾಯಿ ರೇಟ್ 120ಕ್ಕೆ ಬಂದು ತಲುಪಿದೆ. ಇದಕ್ಕೆ ಮುಖ್ಯವಾದ ಕಾರಣ ಬೂತಾಯಿ ಕೊರತೆ ಮಾರ್ಕೆಟ್ನಲ್ಲಿ ಕಾಣಿಸಿಕೊಂಡಿಲ್ಲ. ಬೂತಾಯಿ ಕೊರತೆಯಾದಾಗ ರೇಟ್ ಬೇಡಿಕೆ ಏರುಗತಿಗೆ ಸಾಗುತ್ತದೆ. ಸಿಎಂಎಫ್ಆರ್ಐ ವಿಜ್ಞಾನಿ ಡಾಕ್ಟರ್ ಪ್ರತಿಭಾ ರೋಹಿತ್ ಹೇಳುವಂತೆ ಇದೊಂದು ತಾತ್ಕಾಲಿಕ ಬೆಳವಣಿಗೆ. ಬೂತಾಯಿ ಮೀನಿಗೆ ಈಗ ಕರಾವಳಿಯಲ್ಲಿ ಉತ್ತಮ ಹವಾಮಾನ ಇಲ್ಲ. ಇಲ್ಲಿ ಬೇಕಾದ ರೀತಿಯಲ್ಲಿ ಬೂತಾಯಿಗೆ ಆಹಾರ ಸಿಗುತ್ತಿಲ್ಲ. ಜೊತೆಯಲ್ಲಿ ಬೂತಾಯಿ ಬೆಳವಣಿಗೆಯಲ್ಲಿಯೂ ಸಮಸ್ಯೆಯಾಗುತ್ತೆ. ಎಲ್ಲದಕ್ಕೂ ಮುಖ್ಯವಾಗಿ ಬೂತಾಯಿ ಮೀನಿನ ವಂಶ ಅಭಿವೃದ್ಧಿಯಲ್ಲೂ ಮೊಟ್ಟೆ ಇಡುವ ಪ್ರಮಾಣ ಕೂಡ ಕುಸಿಯುತ್ತಿದೆ. ಮೀನುಗಾರರು ತಮ್ಮ ಮೀನುಗಾರಿಕೆಯ ವಿಧಾನದಲ್ಲಿ ಬದಲಾವಣೆ ಮಾಡಿದರೆ ಕುಂಚ ಬೂತಾಯಿ ಮೀನು ಮುಂದಿನ ವರ್ಷದಲ್ಲಿ ಸಿಗಬಹುದು. ಇಲ್ಲದೆ ಹೋದರೆ ಮುಂದೆ ಕರಾವಳಿಯ ಬೂತಾಯಿ ಮೀನಿಗಾಗಿ ಬೇರೆ ರಾಜ್ಯದ ಮೊರೆ ಹೋಗುವ ಸ್ಥಿತಿ ನಿರ್ಮಾಣವಾಗಬಹುದು. ಕರಾವಳಿಯಲ್ಲಿ ಬೂತಾಯಿ ಮೀನು 2 ವರ್ಷಕ್ಕೊಂದು ಸಲ ತನ್ನ ಪಥ ಬದಲಾಯಿಸುತ್ತದೆ. ಮುಖ್ಯವಾಗಿ ಬೂತಾಯಿಗೆ ಉತ್ತಮ ಹವಾಮಾನ ಇದ್ದರೆ ಇದ್ದ ಕಡೆ ಬರುತ್ತದೆ. ಇಲ್ಲದೆ ಇದ್ದರೆ ತನಗೆ ಯಾವ ಹವಾಮಾನ ಉತ್ತಮವಾಗಿದೆಯೋ ಅಲ್ಲಿಗೆ ನೆಲೆ ನಿಲ್ಲುವ ಮನಸ್ಥಿತಿ ಇರುವ ಮೀನಾಗಿದೆ. ಸಿಎಂಎಫ್ಆರ್ಐ ತೀರಾ ಇತ್ತೀಚೆಗೆ ಈ ಕುರಿತು ವರದಿ ನೀಡಿದೆ. ವಿಶೇಷವಾಗಿ ತಮಿಳುನಾಡು ಈಗಿನ ಪರಿಸ್ಥಿತಿಯಲ್ಲಿ ಬೂತಾಯಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಉಳಿದ ಸ್ಥಾನ ಕೇರಳ, ಆಂಧ್ರ ಹಾಗೂ ಕರ್ನಾಟಕಕ್ಕೆ ದಕ್ಕಿದೆ. ಕರಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಇದರ ಅವಧಿಯಲ್ಲಿ ಬೂತಾಯಿ, ಬಂಗುಡೆ ಮೀನು ಬರಲು ಪ್ರಾರಂಭವಾಗಿದೆ. ಮುಖ್ಯವಾಗಿ ರಾಜ್ಯದಲ್ಲಿ ಮೀನುಗಾರಿಕೆ ರಜಾ ಅವಧಿಯಲ್ಲಿ ಮಾತ್ರ ಹೊರಗಡೆಯಿಂದ ಮೀನು ಬರುತ್ತದೆ. ಈ ಬಾರಿ ರಜಾ ಅವಧಿಗೂ ಮೊದಲೇ ಬೂತಾಯಿ, ಬಂಗುಡೆ ಮಂಗಳೂರು, ಉಡುಪಿ ಮಾರುಕಟ್ಟೆಯನ್ನು ಪ್ರವೇಶ ಪಡೆದುಕೊಂಡಿದೆ ಎನ್ನುತ್ತಾರೆ ಸ್ಟಾಲ್ ಬೋಟ್ ಮೀನುಗಾರಿಕೆ ನಡೆಸುವವರು.